ಹಿಜಾಬ್ ಹೋರಾಟಕ್ಕೆ ಮಕ್ಕಳನ್ನ ಮುಂದೆ ಬಿಟ್ಟಿದ್ದಾರೆ. ಇದರ ಹಿಂದೆ ಐಸಿಸ್, ಕೆಎಫ್ಡಿ ಮತ್ತಿತರ ಸಂಘಟನೆಗಳ ಕೈವಾಡ ಇದೆ ಎಂದು ಸಚಿವ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಉಡುಪಿಯಲ್ಲಿ ಹಿಜಾಬ್ ಹೋರಾಟದ ಕುರಿತು ಮಾತನಾಡಿದ ಅವರು, ಪ್ರತಿಭಟನೆ ಮಾಡುತ್ತಿರುವುದು ವಿದ್ಯಾರ್ಥಿನಿಯರ ತಪ್ಪಿನಿಂದ ಅಲ್ಲ. ಪ್ರತಿಭಟನೆ ಹಿಂದೆ ಬಹಳಷ್ಟು ಜನ ಇದ್ದಾರೆ. ಹೋರಾಟದ ಹಿಂದೆ ವಿದೇಶಿ ಕೈವಾಡ ಷಡ್ಯಂತ್ರ ಇದೆ. ಉಡುಪಿಯಲ್ಲಿ ಆರಂಭವಾದ ಹೋರಾಟ ಇಡೀ ಪ್ರಪಂಚಕ್ಕೆ ಹೋಗಿದ್ದು ಹೇಗೆ? ಎಷ್ಟು ಫಾಸ್ಟ್ ಆಗಿ ಇದರ ಹಿಂದೆ ಯಾರು ಕೆಲಸ ಮಾಡುತ್ತಿದ್ದಾರೆ? ಮಕ್ಕಳು ಶಾಲೆಗೆ ಹೋಗುವುದು ವಿದ್ಯಾಭ್ಯಾಸಕ್ಕೆ, ಧರ್ಮ ಪ್ರಚಾರಕ್ಕೆ ಶಾಲೆಗೆ ಹೋಗುತ್ತಿಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಧರ್ಮವಾದರೂ ಶಾಲೆಗೆ ಹೋಗುವುದು ಧರ್ಮ ಪ್ರಚಾರಕ್ಕೆ ಅಲ್ಲ. ನೀವು ನಿಮ್ಮ ಮನೆಯಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ, ಶಾಲಾ ಕಾಲೇಜುಗಳಿಗೆ ಕೇವಲ ವಿದ್ಯೆ ಕಲಿಯಲು ಮಾತ್ರ ಹೋಗಿ. ಹಿಜಾಬ್ ಹೋರಾಟ ಮಾಡಿ ಎಂದು ಐಸಿಸ್ ಹೇಳಿಕೊಟ್ಟಿದೆ. ಮಕ್ಕಳು ಇರುವುದರಿಂದ ನಾವು ಹೆಚ್ಚು ಹಸ್ತಕ್ಷೇಪ ಮಾಡಲು ಆಗುವುದಿಲ್ಲ. ನಾವು ಹಂತ ಹಂತವಾಗಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ. ಹಿಜಾಬ್ ಹೋರಾಟದ ಸಮಗ್ರ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು. ಪಂಚಾಯತ್ ವಾರು ಇದರಿಂದ ಬಹಳ ಜನ ಇದೆ, ಸವಲತ್ತಿನ ವಿತರಣೆಯಾಗಲಿದೆ. ನೋಡಿ, ಒಂದೇ ಒಂದು ಉಡುಪಿಯಲ್ಲಾದಂಥ ಘಟನೆ ಇಡೀ ಪ್ರಪಂಚಕ್ಕೆ ಹಬ್ಬಿದೆ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಈ ಮಕ್ಕಳು. ಇಡೀ ಪ್ರಪಂಚ 4367 ಫಲಾನುಭವಿಗಳ ಪೈಕಿ ಸಾಂಕೇತಿಕವಾಗಿ ಈ ತರದೆಲ್ಲ ಸಂಘಟನೆ ಸುಮಾರು 50ರಷ್ಟು ಫಲಾನುಭವಿಗಳು ವೇದಿಕೆಗೆ ಆಗಮಿಸಿ ನಾವು ಶಾಲೆಗೆ ಹೋಗೋದು, ತಮ್ಮ ವಿದ್ಯಾಭ್ಯಾಸ ಹಕ್ಕುಪತ್ರ ಧರ್ಮ ಪ್ರಚಾರ ಅನುದಾನವನ್ನ ಸ್ವೀಕರಿಸಿದ್ದಾರೆ. ಎಲ್ಲರೂ ಯಾವುದೇ ಧರ್ಮ ಇರಲಿ ಪ್ರಚಾರ ಮಾಡಕ್ಕೆಲ್ಲ ಹೋಗೋದು. ಇನ್ನುಳಿದ ಫಲಾನುಭವಿಗಳಿಗೆ ಮನೆ ಒಳಗಡೆ ಏನಾರ ಮಾಡಲಿ, ಶಾಲೆ ಇದೇ ಮೈದಾನದಲ್ಲಿ ಪಂಚಾಯತ್ ಕೌಂಟರ್ಗಳನ್ನು ತೆರೆದು ನಮ್ಗೆ ಅದರ ಮೂಲಕವಾಗಿ ಹಿಜಾಬ್ ಹಾಕಿಲ್ಲ ತಮ್ಮ ಸವಲತ್ತನ್ನು ವಿತರಿಸಲಾಗುತ್ತದೆ. ಅವ್ರು ಹೇಳ್ಕೊಟ್ಟಿರೋದು, ಯಾರೋ ISI ಹೇಳ್ಕೊಟ್ಟಿರೋದು. ಇಲ್ಲ ನಾವು ನೋಡಿ ಕೋರ್ಟ್ ಆದೇಶ ಏನು ಮಾಡಿದೆ ಅದನ್ನ ಪಾಲನೆ ಮಾಡ್ತೀರಿ, ಹಂತ ಹಂತವಾಗಿ ಪಾಲನೆ ಮಾಡ್ತೀವಿ. ಒಂದೇ ದಿನ ಮಕ್ಕಳಿರೋದ್ರಿಂದ ಒಂದೇ ದಿನ ದೌರ್ಜನ್ಯ ಮಾಡೋಕ್ಕಾಗಲ್ಲ. ಹಂತ ಹಂತವಾಗಿ ಕ್ರಮ ತೆಗೆದುಕೊಳ್ತೀರಿ, ಅವೇರ್ನೆಸ್ ಕೊಡ್ತೀರಿ. ಸರ್ಕಾರದ 100% ಇದು ತನಿಖೆ ಅವಶ್ಯಕತೆ ಇದೆ. ಅದನ್ನು ಮುಖ್ಯಮಂತ್ರಿ ಜೊತೆ ನಾನು ಮಾತಾಡ್ತೀನಿ. ತನಿಖೆ ಮಾಡಬೇಕು. ಇದರಿಂದ ಯಾರಿದ್ದಾರೆ, ಯಾವ ಷಡ್ಯಂತ್ರ ಇದೆ, ಯಾರು ಗುರುಳು ಇದ್ದಾರೆ, ಯಾರು ಭಯೋತ್ಪಾದಕರಿದ್ದಾರೆ, ಅವರೆಲ್ಲರನ್ನ ಕೈಗೆ ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.